ನಮಸ್ಕಾರ ಕೊಡ್ಲಾ ಎಂಚ ಉಲ್ಲಾರೆ ಮಾತಿರ್ಲ ದೀಪಾವಳಿ ಪರ್ವದ ಶುಭಾಶಯಲ್ಲು ಏನಕ್ಕೆ ತುಳು ಬರ್ಪುಜಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಕಲ್ತ್ಕೊಂಡು ಬೆಟ್ರಾಗಿ ಮಾತಾಡ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಇಡೀ ಕರ್ನಾಟಕದಲ್ಲಿ ನಾನು ಬಹುಶಃ ನಾನು ಹೋಗಿಲ್ದೇ ಇರೋ ಸ್ಟೇಜ್ಗಳಿಲ್ಲ, ನಾನು ಅಟೆಂಡ್ ಮಾಡಿಲ್ದೇ ಇರೋ ಈವೆಂಟ್ಗಳಿರಲ್ಲ. ಅದು ಸಿನಿಮಾ ಫಂಕ್ಷನ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಡೆನೂ ಹೋಗಿದ್ದೀನಿ ನಾನು. ನನ್ನ ಫಸ್ಟ್ ಡೈರೆಕ್ಷನ್ ಸಿನಿಮಾ ಚೌಕಾದು ಒಂದು ಮೇಜರ್ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ನಾನು ಮಾಡಿದ್ದು ಮಂಗಳೂರಿನಲ್ಲೇ 2016ನಲ್ಲಿ. ವಿಜಯ ರಾಘವೇಂದ್ರ ಅವರೊಂದು ಎಪಿಸೋಡ್ ನಾನು ಮಂಗಳೂರು ಬೇಸ್ ಮಾಡಿದ್ದೆ, ಇಲ್ಲೇ ಶೂಟ್ ಮಾಡಿದ್ದೆ. ಸೊ ಇಷ್ಟೆಲ್ಲ ಕನೆಕ್ಷನ್ ಇದ್ರೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಮಂಗಳೂರಾಗಲೇ ಇಡೀ ಕುಡ್ಲಾದಲ್ಲಿ ನಾನು ನಿಂತ್ಕೊಂಡಿರೋ ಒಂದು ಫಸ್ಟ್ ಸ್ಟೇಜ್ ಇದೇನೆ. ಬಹುಶಃ ಅದು ನನಗೆ ಬರ್ದಿತ್ತೇನೋ, ನೀನು ಯಾವತ್ತು ಮಂಗಳೂರಿಗೆ ಬಂದು ಒಂದು ಪಬ್ಲಿಕ್ ಇವೆಂಟ್ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂತೀಯ, ನೀನು ಹೆಂಡತಿ ಜೊತೆಗೆ ಬರಬೇಕು ನೀನು ಅಂತೇಳಿ ಅಂತ. ಸೊ ಹಾಗಾಗಿ ಜೋಡಿ ಸಮೇತ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮದುವೆಗೆ ಯಾರ್ಯಾರು ವಿಶ್ ಮಾಡಿದ್ರಿ ಅದೆಲ್ಲ ನನಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಥ್ರೂ ಮೆಸೇಜಸ್ ಆಗಿರ್ಬೋದು, ನಾವು ಪರ್ಸ್ನಲ್ಲಾಗಿ ಥ್ಯಾಂಕ್ ಯು ಹೇಳೋಕ್ಕಾಗಿಲ್ಲ. ಮಂಗಳೂರು ತುಂಬ ಅತ್ಯುತ್ತಮವಾದ ಒಂದು ಪ್ರೀತಿ ನಮಗೆ ಕೊಟ್ಟಿದ್ದೀರಾ, ಒಂದು ವಿಶಸ್ ನಮಗೆ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದಕ್ಕೆ.